ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಭೂಮಿ ವಸತಿ ಹಾಗೂ ನಿವೇಶನ ವಂಚಿತರು ಬೆಂಗಳೂರಲ್ಲಿ ಸೋಮವಾರ ನಡೆಸಿದ ಬರಿಹೊಟ್ಟೆ ಸತ್ಯಾಗ್ರಹವನ್ನು ಹಿರಿಯ ಸಾಹಿತಿ ಹೋರಾಟಗಾರ್ತಿ ಡಾಕ್ಟರ್ ವಿಜಯಮ್ಮ ಇವರು ಉದ್ಘಾಟನೆ ಮಾಡಿದರು. ದೊರೆಸ್ವಾಮಿ ಇವರ ಹೆಸರಲ್ಲಿ ಸತ್ಯಾಗ್ರಹ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ವಿಜಯಮ್ಮ ಅವರು ಭೂಮಿ ವಸತಿ ಹಕ್ಕು ವಂಚಿತರಿಗೆ ಭೂಮಿ ಮತ್ತು ನಿವೇಶನದ ಹಕ್ಕು ದೊರೆಯುವವರೆಗೂ ಹೋರಾಟ ನಿಲ್ಲುವುದಿಲ್ಲ. ಭೂಮಿ ವಂಚಿತರ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಗಣತಿಯ ಬದುಕನ್ನು ಕಟ್ಟಿಕೊಳ್ಳಲು ಹೋರಾಟ ಮಾಡಿಸಿ ಸ್ವಾತಂತ್ರ್ಯ ಸೇನಾನಿ ಎಚ್.ಎಸ್. ದೊರೆಸ್ವಾಮಿ ಇವರ ಆಶಯಗಳನ್ನು ಈಡೇರಿಸಲು ಎಲ್ಲರೂ ಪ್ರತಿಜ್ಞೆ ಮಾಡಬೇಕು ಎಂದು ಹೇಳಿದ್ದಾರೆ. ಸ್ವಾತಂತ್ರ್ಯ ಸೇನಾನಿ ನಮ್ಮ ಹೋರಾಟದ ಪ್ರೇರಣೆಯೂ ಆದ ಹಿರಿಯ ದೊರೆಸ್ವಾಮಿ ಅವರು ಇಂದು ದೈಹಿಕವಾಗಿ ನಮ್ಮ ಜೊತೆಗಿಲ್ಲ, ಆದರೆ ಚೈತನ್ಯವಾಗಿ ಈ ಹೋರಾಟದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು ಹಚ್ಚಿದ ಸ್ವಾಭಿಮಾನದ ದೀಪ ನಮ್ಮೊಳಗೆ ಜೀವಂತವಾಗಿದೆ. ಅವರು ಕಲಿಸಿದ ಬದ್ಧತೆ ಮತ್ತು ಪ್ರಾಮಾಣಿಕತೆ ಈ ಚಳವಳಿಯ ಜೀವಾಳವಾಗಿದೆ ಎಂದು ಹೇಳಿದರು. ನೀವು ದೈಹಿಕವಾಗಿ ನಮ್ಮ ಜೊತೆಗಿಲ್ಲ, ಆದರೆ ಚೈತನ್ಯವಾಗಿ ಈ ಹೋರಾಟದಲ್ಲಿ ನಮ್ಮ ಜೊತೆಯೇ ಇದ್ದೀರಿ. ನೀವು ಹಚ್ಚಿದ ಸ್ವಾಭಿಮಾನದ ದೀಪ ನಮ್ಮೊಳಗೆ ಜೀವಂತವಾಗಿದೆ. ನೀವು ಕಲಿಸಿದ ಬದ್ಧತೆ ಮತ್ತು ಪ್ರಾಮಾಣಿಕತೆ ಈ ಚಳವಳಿಯ ಜೀವಾಳವಾಗಿದೆ. ನೀವು ಹೇಳಿದ ಅಂತ್ಯೋದಯದ ಕನಸು ಈ ಹೋರಾಟದ ಧ್ಯೇಯವಾಗಿದೆ. ನಿಮ್ಮ ಪ್ರೇರಣೆಯಲ್ಲಿ ಈ ಹೋರಾಟವನ್ನು ಕೊನೆ ಮುಟ್ಟುವ ತನಕ ಮುಂದಕ್ಕೆ ಒಯ್ಯುತ್ತೇವೆ. ಸರ್ಕಾರದ ಮುಂದೆ ಸಂಯಮದ ಜೊತೆ ಮತ್ತೊಮ್ಮೆ ನಮ್ಮ ಹಕ್ಕೊತ್ತಾಯಗಳನ್ನು ಮುಂದಿಡುತ್ತಿದ್ದೇವೆ. ಬಡವರ ದನಿಯನ್ನು ಸಾವಧಾನವಾಗಿ ಕೇಳಿಸಿಕೊಳ್ಳಿ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ನಿಂತು ಹೋದ ಬಡ ಜನರಿಗೆ ಭೂಮಿ ಸಿಗಲೇಬೇಕು. ಬಡ ಜನರಿಗೆ ಭೂಮಿ ಸಿಗಲೇಬೇಕು. ಯಾತಕ್ಕಾಗಿ ಹೋರಾಟ, ನಮ್ಮ ಭೂಮಿ. ನಿಮ್ಮೆಲ್ಲರ ಮುಖಾಂತರ ಈ ವೇದಿಕೆಯಲ್ಲಿ ಕೂತಿರೋ ಮುಖಾಂತರ ಡಿ.ಎಚ್. ಪೂಜಾರ್ ಅವರು ಮತ್ತು ನಮ್ಮ ರೈತ ಸಂಘದ ಹಿರಿಯ ನಾಯಕರು ಮತ್ತು ಹೋರಾಟಗಾರರಾದ ವೀರ್ ಸಂಘಟನೆ ಅವರು ಕೂಡ ಇಬ್ಬರಿಗೂ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸುವಂತದ್ದು. ಹಂಗೆ ಎ.ಕೆ. ಸುಬ್ಬಯ್ಯ ಅವರು ಕೂಡ ತಾವು ನೆನೆಸ್ಕೋಬೇಕು, ಅವರು ಕೂಡ ನೆನೆಸ್ತಾ ಶ್ರದ್ಧಾಂಜಲಿ ಮಾಡಬೇಕು, ಅರ್ಪಿಸಬೇಕು. ಬಂಧುಗಳೇ, ನಮ್ಮ ನಗಲಿದ ಕ್ರಾಂತಿಕಾರಿ ಕವಿ ಮತ್ತು ಹುತಾತ್ಮ ಬಂಧುಗಳೇ, ನೀವು ಬಿತ್ತ ಮರಗಳಲ್ಲ, ಬಿತ್ತುವ ಬೀಜಗಳು ಬಿತ್ತಿದ್ದೀರಿ, ಉತ್ತಿದ್ದೀರಿ, ಮೊಳಕೆ ಹೊಡೆದಿದ್ದೇವೆ. ನಿಮ್ಮ ಆಶಯಗಳನ್ನ ಆದರ್ಶಗಳನ್ನ ಸಾಯಲು ಬಿಡುವುದಿಲ್ಲ ಎಂದು ಈ ದಿನ ಎಲ್ಲರೂ ಎಚ್.ಎಸ್. ದೊರೆಸ್ವಾಮಿಯವರ, ಎ.ಕೆ. ಸುಬ್ಬಯ್ಯನವರ, ಗೌರಿ ವೆಂಕಟೇಶ್ ಅವರ, ಇತರ ಎಲ್ಲ ಹುತಾತ್ಮ ರೈತ ಬಂಧುಗಳಿಗೆ, ಹುತಾತ್ಮರಾಗಿರ್ತಕ್ಕಂಥ ಸಕಲ ಹೋರಾಟಗಾರರಿಗೆ ಮಾತನ್ನು ಕೊಟ್ಟು ಪ್ರಮಾಣ ಮಾಡುತ್ತಿದ್ದೇವೆ. ಧನ್ಯವಾದಗಳು. ಕಮಲ್ ಗತ್ತಾರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಹೋರಾಟದ ಗುರಿಗಳು, ಅವರ ಹೋರಾಟದ ತ್ಯಾಗ ನಮ್ಮ ಈ ಭೂಮಿ ಮತ್ತು ವಸತಿ ಒಕ್ಕೂಟದ ಹೋರಾಟಕ್ಕೆ ಮತ್ತು ನಮ್ಮ ಈ ಭೂಮಿ ನಿವೇಶನ ಹೋರಾಟಕ್ಕೆ ಒಂದು ಸ್ಫೂರ್ತಿಯಾಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಜೊತೆಗೆ ಗದ್ದಾರ್ ಅವರನ್ನು ಪ್ರಭುತ್ವ ಹಲವಾರು ಬಾರಿ ಅವರನ್ನು ಕೊಲೆ ಮಾಡೋದಕ್ಕೆ ಯತ್ನ ಮಾಡಿತು.
ಗುಂಡುಗಳಿದ್ದು, ಬುಲೆಟ್ ಗುಂಡುಗಳು. ಆ 3